ಕೊರೋನಾ ದಾಂಗುಡಿ ಇಡುವ ಮುನ್ನ ದೂರದ ಗಲ್ಫ್ ರಾಷ್ಟ್ರಗಳಿಗೆ ತೆರಳಿ ಉತ್ತಮ ಉದ್ಯೋಗವನ್ನ ನಿರ್ವಹಿಸುತ್ತಿದ್ದ ಅನಿವಾಸಿ ಭಾರತೀಯರಿಗೆ ಇದೀಗ ಭಾರಿ ಕಷ್ಟಗಳು ಎದುರಾಗುತ್ತಿವೆ. ಕೊರೋನಾದ ವೇಳೆ ಊರಿಗೆ ಬಂದಿರುವ ಲಕ್ಷಾಂತರ ಮಂದಿ ಭಾರತೀಯರು ಇದೀಗ ಮರಳಿ ವಿದೇಶಕ್ಕೆ ಹೋಗುವುದಕ್ಕೂ ಆಗದೆ ಪರಿತಪಿಸುವಂತಾಗಿದೆ. ಸೌದಿ ಅರೇಬಿಯಾ ತನ್ನ ದೇಶಕ್ಕೆ ಬರುವವರಿಗೆ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು, ಸೌದಿಯಲ್ಲಿ ಕೆಲಸ ಮಾಡುತ್ತಿರುವ ಅನಿವಾಸಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೌದಿಗೆ ತೆರಳುತ್ತಿದ್ದವರು ಈವರೆಗೆ ಬಹರೇನ್ ಮೂಲಕ ತೆರಳುತ್ತಿದ್ದು, ಇದೀಗ ಆ ದಾರಿಯೂ ಮುಚ್ಚಿದೆ. ಹೀಗಾಗಿ ವಿದೇಶದಲ್ಲಿರುವ ಭಾರತೀಯರು ಕೆಲಸವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದು, ಅವರ ನೆರವಿಗೆ ದೇರಳಕಟ್ಟೆಯ ಮೆಹಸೂಕ್ ಮಾಲಕತ್ವದ ಫಾಹಿಮಾ ಇಂಟರ್ನ್ಯಾಷನಲ್ ಮುಂದಾಗಿದೆ. ಭಾರತದಿಂದ ತೆರಳುವ ಅನಿವಾಸಿ ಉದ್ಯೋಗಿಗಳಿಗೆ ಯುರೋಪ್ ರಾಷ್ಟ್ರಗಳಿಗೆ ತೆರಳಿ ಅಲ್ಲಿ ಕ್ವಾರಂಟೈನ್ ಮಾಡುವ ಮೂಲಕ ಮತ್ತೆ ಸೌದಿಗೆ ತೆರಳುವ ವ್ಯವಸ್ಥೆಯನ್ನ ಈ ಸಂಸ್ಥೆ ಮಾಡಿದೆ. ನಾವು ಇದನ್ನ ಯಾವುದೇ ವ್ಯವಹಾರದ ದೃಷ್ಟಿಯಿಂದ ಮಾಡಿಲ್ಲ ಎನ್ನುತ್ತಾರೆ ಸಂಸ್ಥೆಯ ಮಾಲಕರು. ಫಾಹಿಮಾ ಇಂಟರ್ನ್ಯಾಷನಲ್ನವರು ಮಾಡಿದ ಈ ವ್ಯವಸ್ಥೆಯಿಂದಾಗಿ ಅನುಕೂಲಕರವಾಗಿದ್ದು, ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಹಲವರಿಗೆ ನೆರವಾಗಿದೆ. ಕಳೆದ 9 ತಿಂಗಳಿಂದ ನಾವು ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವರು ಕ್ವಾರಂಟೈನ್ ಪ್ಯಾಕೇಜ್ ಮಾಡ್ತಾ ಇದ್ದೇವೆ. ಫಸ್ಟ್ಲಿ ನಾವು ದುಬೈಯಿಂದ ಮಾಡ್ತಾಯಿದ್ವಿ, ಸೆಕೆಂಡ್ ನಾವು ಮಸ್ಕತ್ಗೆ ಮಾಡ್ತಾಯಿದ್ವಿ, ಥರ್ಡ್ ನಾವು ಬಹ್ರೇನ್ಗೆ ಮಾಡ್ತಾಯಿದ್ವಿ. ಈಗ ಯಾವುದೇ ಎಲ್ಲ ವೈಗಳು ಕ್ಲೋಸಪ್ ಆಗಿದೆ. ಈಗ ಅದಕ್ಕೆ ನಾವೊಂದು ನ್ಯೂ ವೇ ನಾವು ಕಂಡುಹಿಡಿದಿದ್ದೆ. ಅದು ಥ್ರೂ ಅರ್ಮೇನಿಯಾ, ರಷ್ಯಾ ಮತ್ತು ಶರ್ಬಿಯಾ, ಅಡಿಸ್ ಅಬಾಬಾ ಹಾಗೆ ಇದೆಲ್ಲ ಪ್ಯಾಸೆಂಜರ್ಸ್ ಸೌದಿಗೆ ಹೋಗುವವರು. ನಮ್ಮದು ಮೇಯ್ನ್ ಉದ್ದೇಶ ಏನಂತ ಹೇಳಿದರೆ, ನಾವೊಂದು ಹಣ ಮಾಡಬೇಕು ಮತ್ತು ನಮ್ಮದು ಟ್ರಾವೆಲ್ಸಿಗೆ ಹೆಸರು ಬರಬೇಕು ಹಾಗೇನಿಲ್ಲ. ನಾವು ಯಾರೆಲ್ಲ ಇಲ್ಲಿ ತುಂಬ ಕಷ್ಟ ಸಂಕಟದಲ್ಲಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಸರ್ವೀಸ್ ನಾವು ಕೊಡಬೇಕು ಅಂತ ನಮ್ಮ ಉದ್ದೇಶ, ಮೇಯ್ನ್ ಉದ್ದೇಶ ನಮ್ಮದು ಅದು. ಯಾರೆಲ್ಲ ಈಗ ಜಾಬ್ಲೆಸ್ ಎಲ್ಲರೂ ತುಂಬ ಟೆನ್ಷನಲ್ಲಿದ್ದಾರೆ, ಎಲ್ಲ ಮ್ಯಾಂಗ್ಳೂರಿಯನ್ ಪ್ಯಾಸೆಂಜರ್ಸ್ ಡೈಲಿ ನಮಗೆ ಕಾಲ್ ಮಾಡ್ತಾರೆ, ನಮ್ಮನ್ನು ಹೇಗೆ ಒಂದು ಮುಟ್ಟಿಸಿ ಸೌದಿಗೆ, ನಮ್ಮದು ಜಾಬಲ್ಲಿ ತುಂಬ ಪ್ರಾಬ್ಲಮ್ ಇದೆ, ನಮ್ಮದು ಕಫಿಲ್ದು ಪ್ರೆಷರ್ ಇದೆ, ಜಾಬ್ ಪ್ರೆಷರ್ ಇದೆ, ನಮ್ಮನ್ನು ಹೇಗಾದರೂ ಮಾಡಿ ಒಂದು ಸೌದಿ ಅರೇಬಿಯಾಗೆ ಮುಟ್ಟಿಸಿ. ಇನ್ಶಾ ಅಲ್ಲಾ ಏನಾದರೂ ನಿಮಗೆ ಇಂಥ ಒಂದು ಸರ್ವೀಸ್ ನಿಮಗೆ ಬೇಕಾದರೆ, ಇವತ್ತು ಆಲ್ಮೋಸ್ಟ್ 25 ಪ್ಯಾಸೆಂಜರ್ಸ್ ನಮ್ಮ ಮ್ಯಾಂಗ್ಳೂರಿಂದ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾರೆ. ನಿಮಗೆ ಇಂಥ ಸರ್ವೀಸ್ ಏನಾದರೂ ಬೇಕಾಗಿದ್ದರೆ ನೀವು ಫಹಿಮಾ ಇಂಟರ್ನ್ಯಾಷನಲ್ ಜೊತೆ ನೀವು ಬಂದು ಕಾಂಟ್ಯಾಕ್ಟ್ ಆಗ್ಬೋದು. ನಾವು ಇನ್ಶಾ ಅಲ್ಲಾ ನಮ್ಮದು ಸರ್ವೀಸ್, ನಾವು ಹಣದ ವಿಷಯದಲ್ಲಿ ನಾವೇನು ಇದು ಮೇಯ್ನ್ ಸರ್ವೀಸ್ ಆಗಿ ಮಾಡೋದೇನೋ ಅಲ್ಲ. ನಮ್ಮದು ಸರ್ವೀಸ್ ಏನಂದರೆ, ನಮಗೆ ಸಂಕಷ್ಟದಲ್ಲಿರುವ ಜನರಿಗೆ ನಾವು ಒಂದು ಹೆಲ್ಪ್ ಆಗಬೇಕು ಅಂಥ ಒಂದು ಉದ್ದೇಶದಲ್ಲಿ ನಾವು ಇದೊಂದು ಸರ್ವೀಸ್ ಮಾಡ್ತಾ ಇರೋದು. ಮಿಸ್ಟರ್ ಮಾಶುಕ್, ಆ್ಯಕ್ಚುಲಿ ನಾವೊಂದು 25 ಮೆಂಬರ್ ಗ್ರೂಪ್ ಸೌದಿಯಿಂದ ಏಪ್ರಿಲ್ 9ಗೆ ಬಂದಿದ್ದು. ನಮ್ಮದು ಶೆಡ್ಯೂಲ್ಡ್ ರಿಟರ್ನ್ ಟಿಕೆಟ್ 17th ಮೇ ಇತ್ತು. ಡ್ಯೂ ಟು ದ ಪ್ಯಾಂಡಮಿಕ್ ಕೋವಿಡ್-19 ನಮ್ಮದು ಬಹರೀನ್ ಕ್ವಾರಂಟೈನ್ ಪ್ಯಾಕೇಜ್ ಕ್ಯಾನ್ಸಲ್ ಆಗಿದಾಗ ನಿಮಗೆ ತಿಳಿದ ಹಾಗೆ ಲಕ್ಷಗಟ್ಟಲೆ ಜನರು ಬಾಕಿಯಾಗಿದ್ದಾರೆ. ಈಗ ಹೋಗಲಿಕ್ಕಾಗದೆ ನಾವು ಕೂಡ ತುಂಬ ಅಪ್ಸೆಟ್ಟಾಗಿ ಎಲ್ಲ ವೇಸಲ್ಲಿ ಟ್ರೈ ಮಾಡಿ, ಬೇರೆ ಟ್ರಾವೆಲ್ಸ್ ಏಜೆನ್ಸಿ ಟ್ರೈ ಮಾಡಿ ತುಂಬ ಪ್ಯಾಕೇಜ್ ನಮ್ಮದು ಕ್ಯಾನ್ಸಲ್ ಆಯಿತು. ನಮಗಿನ್ನು ಹೋಗಲಿಕ್ಕೆ ದಾರಿಯೇ ಇಲ್ಲ ಅಂತ ಹೇಳುವಾಗ ಒಬ್ಬ ನಮ್ಮ ಫ್ರೆಂಡ್ ಥ್ರೂ ಫಾಹಿಮಾ ಟ್ರಾವೆಲ್ಸ್ ಇದೆ ಅಂತ ನಮಗೆ ಗೊತ್ತಾಯಿತು. ಇಮಿಡಿಯೇಟ್ ನನಗೆ ಆ ಟೈಮಲ್ಲಿ ಹೋಗಲಿಕ್ಕೆ ಸೀಟ್ ಇಲ್ಲ. ಆಲ್ರೆಡಿ 3 ಡೇಸ್ ಬ್ಯಾಕ್ ಅವ್ರದ್ದು ಪ್ಯಾಕೇಜ್ ಎಲ್ಲ ಫುಲ್ಲಾಗಿತ್ತು. ಮತ್ತು ಮಿಸ್ಟರ್ ಮಾಶುಕ್ ಅವರ ಹತ್ರ ಮಾತಾಡಿ ಓವರ್ ನೈಟ್, ಐ ಕಾಂಟ್ ಬಿಲೀವ್ ಮೈಸೆಲ್ಫ್, ಓವರ್ ನೈಟ್ ನನ್ನ ಡಾಕ್ಯುಮೆಂಟ್ ತೆಗೆದುಕೊಂಡು ಬೆಳಿಗ್ಗೆ ಆಗುವಾಗ ನಿಮ್ಮದು ಸೀಟ್ ಅಪ್ರೂವ್ ಆಗಿದೆ ಅಂತ ಹೇಳಿದರು. ನಮ್ಮದು ಅವರ ಅವ್ರದ್ದೊಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡಿದರು. ನಾನು ಕೂಡ ನನಗೆ ನಂಬಲಿಕ್ಕೆ ಆಗ್ತಿರಲಿಲ್ಲ. ಐ ವಾಸ್ ಟೋಟಲಿ ಅಪ್ಸೆಟ್. ಮೋರ್ ದ್ಯಾನ್ ಎ ವೀಕ್ಸ್ ಸ್ಲೀಪ್ಲೆಸ್ ನೈಟ್ ಅಂತ ಹೇಳ್ಬೋದು. ನಮಗೆ ಆಗೊಂದು ಅಲ್ಲಾಹನ ವರದಾನ ಅಂತ ಹೇಳ್ಬೋದು. ನಾವು ಸರ್ವಿಸ್ ಬಗ್ಗೆ, ಈ ಫಾಹಿಮಾ ಟ್ರಾವೆಲ್ಸ್ನ ಸರ್ವಿಸ್ ಬಗ್ಗೆ ಇದೇನು ನಾನು ಅಡ್ವರ್ಟೈಸ್ಮೆಂಟ್ ಮಾಡೋದು ಅಲ್ಲ, ಮಾರ್ಕೆಟಿಂಗ್ ಮಾಡೋದು ಅಲ್ಲ. ಕಸ್ಟಮರನ್ನು ಯಾವ ಟೈಪ್ ಅವರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅನ್ಬಿಲಿಯಬಲ್.